ಇವತ್ತಿನ ಪ್ರಶ್ನೆ, ಮಹಿಷಾಸುರನ ತಾಯಿಯ ಹೆಸರೇನು? ಈ ಪ್ರಶ್ನೆಗೆ ಉತ್ತರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಇದೆ, ಅಲ್ಲಿ ಒಂದು ಆನ್ಸರನ್ನು ಸೆಲೆಕ್ಟ್ ಮಾಡಿ. ಎಂಕುಲಿನಿ ಯಕ್ಷಗಾನ ತೂವರ ಬೈದ ಅಂಚ ಮೂಲಿತ್ತ ಮನಸ್ಸು ಕುಲ್ದ.
ನನ್ನ ಅಪ್ಪೆಯಾದಂತಹ ನಿನ್ನ ಕರುಣೆಯ ಕೂತು ಕೇಳಿಸಿ ಮಗನೇ ನಾವ್ಯಾರು ಅನ್ಯರಲ್ಲ. ಈ ಹಿಂದೆ ಶೋಣಿತಾಪುರವನ್ನು ಆಳ್ವಿಕೆ ಮಾಡುತ್ತಿದ್ದವರು. ನಿನ್ನ ಹೆಸರು ಶಂಕಾಸುರ. ಅವ ಯಾರು? ದುರ್ಗಾಸುರ. ಮತ್ತೆ ಇಲ್ಲಿ ಸೇರಿದವರು ಎಲ್ಲರೂ ಒಟ್ಟಿಗೆ ಅಸುರ ಪಡೆಗಳು. ಸರಿ, ಏನು ಯಾಕೆ ಬಂದದ್ದು ಇಲ್ಲಿಗೆ? ನಮಗೊಂದು ಕಷ್ಟ ಬಂದಿದೆ. ಕಷ್ಟ ಹೇಗೆ? ಯಾರಿಂದ? ಎಲ್ಲಿ? ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಸ್ವರ್ಗಕ್ಕೆ ತಾಳಿಯನ್ನು ಮಾಡಿದವರು ನಾವು. ಆ ಹೊತ್ತಲ್ಲಿ ಸ್ವರ್ಗವು ನಮ್ಮ ವಶವಾಯಿತು. ಆಗ ಏನು ಮಾಡಿ? ಆದರೆ ಏನು ಮಾಡೋಣ? ಓಡಿ ಹೋದಂತ ಸುರಪ್ಪ ಆ ಹರಿಯಲ್ಲಿ ದೂರಿಂದ ಆಗ ಹರಿ ಬರಲಿಲ್ಲ. ಮತ್ತೇನು ಮಾಡಿ? ಬದಲಾಗಿ ಆತನ ಚಕ್ರವನ್ನು ಕಳುಹಿಸಿದ. ಚಕ್ರ ಬರುವಾಗ ನೀವೇನು ಮಾಡಿ? ಚಕ್ರದ ಆಘಾತಕ್ಕೆ ಸಿಲುಕಿದ ನಾವು ಅಂಗಾಂಗಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ವಾಸಿಸುತ್ತಾ ಇದ್ದೇವೆ. ಆಗ ಏನಾಯ್ತು? ಆ ಕಾಲದಲ್ಲಿ ಒಂದು ವರ್ತಮಾನವು ಸಿಕ್ಕಿತ್ತು. ಶೋಣಿತಾಪುರದಲ್ಲಿ ಮಾನವಿಗೆ ಮಗನಾಗಿ ಮಹಿಷನೆಂಬ ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲದೆ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರಗಳನ್ನು ಪಡೆದು ಮಹಾಬಲನಾಗಿದ್ದಾನೆ ಎಂಬುದಾಗಿ. ಮಹಾಬಲ ಅಲ್ಲಿ ಇರ್ಲಿ, ಈಗ ನನ್ನ ಹತ್ತಿರ ಬಂದಿದ್ದೀರಲ್ಲ, ನನ್ನಿಂದ ಏನಾಗಬೇಕು? ನಮಗೆ No.